ಕಡಲಿನ ಅಲೆಗಳ ಅಬ್ಬರ, ಮತ್ತೊಂದೆಡೆ ಗಂಟೆ ಜಾಗಟೆಗಳ ಸದ್ದು, ದೇವರ ಉತ್ಸವಗಳಲ್ಲಿ ಮಿಂದೇಳುವ ಜನರು. ಇದು ನಮ್ಮ ಕರಾವಳಿ ಜಿಲ್ಲೆ, ದೇವರುಗಳು ನೆಲೆ ನಿಂತ ಪ್ರದೇಶ. ಇಲ್ಲಿ ನವರಾತ್ರಿ ಉತ್ಸವವೆಂದರೆ ಶಾರದಾ ಮಾತೆಗೆ ವಿಶೇಷವಾದಂತಹ ಪೂಜೆ ಜರುಗುತ್ತೆ. ಅದೇ ರೀತಿ ಕಿನ್ನಿಮುಲ್ಕಿಯಲ್ಲಿಯೂ ಕೂಡ ಶಾರದಾ ಮಹೋತ್ಸವವು ನಡೆಯಿತು. ಶಾರದಾ ಮಹೋತ್ಸವವೇ ದೈವ ದೇವರು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಾ ಪೂಜಾರಿ. ಉಡುಪಿಯ ಕಿನ್ನಿಮುಲ್ಕಿಯಲ್ಲಿ ದ್ವಿತೀಯ ವರ್ಷದ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವವು ಅತಿ ವಿಜೃಂಭಣೆಯಿಂದ ಜರುಗಿತು. ಆ ವಿಜೃಂಭಣೆಯು ಹೇಗಿತ್ತು ಗೊತ್ತಾ? ಇಲ್ಲಿದೆ ನೋಡಿ, ಶಾರದಾ ಮಹೋತ್ಸವದ ವಿಜೃಂಭಣೆಯ ಕುರಿತಾಗಿ. ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಆಶ್ರಯದಲ್ಲಿ ಕಿನ್ನಿಮುಲ್ಕಿ ಸ್ವಾಗತ ಗೋಪುರದ ಬಳಿ ಆಯೋಜಿಸಲಾದ ದ್ವಿತೀಯ ವರ್ಷದ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು. ವಿಜಯದಶಮಿಯಂದು ಬೆಳಗ್ಗೆಯಿಂದಲೇ ಸಾಕಷ್ಟು ಪೂಜೆ ಪುನಸ್ಕಾರಗಳು ನಡೆಯಿತು. ಉಷಾಕಾಲ ಪೂಜೆ, ಲಕ್ಷ್ಮೀ ಶೋಭನೆ, ಮಹಾಪೂಜೆ, ದೀಪಾರಾಧನೆ, ರಂಗಪೂಜೆ ಹೀಗೆ ಮೊದಲಾದ ಪೂಜೆಗಳು ನೆರವೇರಿತು. ನಂತರ ವೈಭವದ ಶೋಭಾಯಾತ್ರೆಯೂ ಕೂಡ ನಡೆಯಿತು. मेदिनि विश्वविनोदिनि नन्दनुते गिरिवरविन्द शिरोदिनि वासिनि विष्णुविलासिनि जिष्णुनुते ऐगिरिनन्दिनि नन्दितमेदिनि विश्वविनोदिनि नन्दनुते गिरिवरविन्ध्य शिरोधिनि वासिनि विलासिनि जिष्णुनुते भगवति हेशिति कंठ कुटुम्बिनि भूरि कुटुम्बिनि भूरि कृते जय जय हे महिषासुरमर्धिनि रम्यकपर्धिनि शैलसुते. ಶ್ರೀ ಶಾರದಾ ಮಾತೆಯ ಜಲಸ್ತಂಭನ ಮೆರವಣಿಗೆ ಕಿನ್ನಿಮುಲ್ಕಿಯಿಂದ ಆರಂಭವಾಗಿ ಕಡೆಕಾರು ತನಕ ನಡೆಯಿತು. ಧಾರ್ಮಿಕ ವಿಧಿವಿಧಾನದ ಬಳಿಕ ವಿವಿಧ ಬಿರುದಾವಳಿಗಳು, ಭಜನಾ ತಂಡಗಳು, ಟ್ಯಾಬ್ಲೋಗಳು ಮೆರವಣಿಗೆಗೆ ಸಾಥ್ ನೀಡಿದ್ವು. ಇದೇ ವೇಳೆ ಮಾತನಾಡಿದ ಪ್ರಧಾನ ಕಾರ್ಯದರ್ಶಿ ಯಶವಂತ್ ಅವರು, ಅಕ್ಟೋಬರ್ 5ರಿಂದ 8ರವರೆಗೆ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ದ್ವಿತೀಯ ವರ್ಷದ ಶಾರದಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸುತ್ತೇವೆ ಎಂದು ಹೇಳಿದರು. ನವರಾತ್ರಿ ಉತ್ಸವದ ಶುಭಾಶಯಗಳನ್ನು ಎಲ್ಲ ಟಿವಿಯ ವೀಕ್ಷಕರಿಗೆ ನಾನು ತಿಳಿಸ್ತಾ ಇದ್ದೇನೆ. ಹಾಗೆ ಸಾರ್ವಜನಿಕ ಶಾರದಾ ಮಹೋತ್ಸವ ಸಮಿತಿ ಕಿನ್ನಿಮುಲ್ಕಿ ಕನ್ನರ್ಪಾಡಿಯ ದ್ವಿತೀಯ ವರ್ಷದ ಈ ಒಂದು ಶಾರದಾ ಮಹೋತ್ಸವ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ದಿನಾಂಕ 5/10/2019 ಇವತ್ತಿನ 8/10/2019 4 ದಿನ ಪರ್ಯಂತ ದಿನನಿತ್ಯ ವಿಶೇಷ ಧಾರ್ಮಿಕ ಪೂಜೆ ವಿಧಿವಿಧಾನಗಳು. ಹಾಗೆ ಪ್ರಥಮ ದಿವಸ ನಾವು ತಾಯಿಯ 7:34 ಪ್ರತಿಷ್ಠಾಪನೆಯನ್ನು ಮಾಡಿಕೊಂಡು ಚಂಡಿಕೆಯಾದ ನಂತರ ಮಹಾ ಅನ್ನಸಂತರ್ಪಣೆ, ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕಲಿಯುವಂಥ ಒಂದು ಮಕ್ಕಳಿಗೆ ಆರ್ಥಿಕವಾಗಿ ಹಿಂದುಳಿದಂಥ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ಹಾಗೆ ಸಾಧಕರಿಗೆ ಸನ್ಮಾನಗಳು, ಹಾಗೆ ರಂಗಪೂಜೆ, ಸಪ್ತಪದಿ ಪಾರಾಯಣಗಳು, ಹಾಗೆ ಉಳಿದಂಥ ಹಲವು ಧಾರ್ಮಿಕ ಕಾರ್ಯಕ್ರಮಗಳನ್ನು ನಾವು ಇಲ್ಲಿ ಹಮ್ಮಿಕೊಂಡು ಇವತ್ತಿಗೆ 3 ದಿವಸ ಕೂಡ ನಾವೆಲ್ಲ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನಡೆಸ್ಕೊಂಡಿದ್ದೇವೆ. ನೃತ್ಯ ವೈವಿಧ್ಯಗಳು ಹಾಗೂ ದಿನನಿತ್ಯ
ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಭಜನಾ ತಂಡಗಳಿಂದ ನಿರಂತರ ಭಜನಾ ಕಾರ್ಯಕ್ರಮ. ಈ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಕಿನ್ನಿಮುಲ್ಕಿ ಕನ್ನಡಪಾಡಿಯಲ್ಲಿ ಹಿಂದಿನ ವರ್ಷ ನಾವು ಆರಂಭಿಸಿದ್ದು ಈ ವರ್ಷ 2ನೇ ವರ್ಷ, ದ್ವಿತೀಯ ವರ್ಷವಾಗಿದೆ. ಅದೆಲ್ಲವನ್ನು ಮಾಡಿಕೊಂಡು ಇವತ್ತು ನಾವು ಅದನ್ನು ತಾಯಿಯನ್ನು ವಿಜೃಂಭಣೆಯಿಂದ ಒಂದು ವಿಸರ್ಜನಾ ಮೆರವಣಿಗೆಯನ್ನು ಇನ್ನು ಮಾಡಲಿಕ್ಕಿದ್ದೇವೆ. ಇನ್ನು ಕೆಲವೊಂದು 1 ಗಂಟೆಯ ಕಾಲದೊಳಗೆ ನಾವು ಅದನ್ನು ಶೋಭಾಯಾತ್ರೆ ಮೂಲಕ ಈ ಶಾರದಾ ಮಂಟಪದಿಂದ ಜೋಡುಗಟ್ಟೆಯಾಗಿ ಕಿನ್ನಿಮುಲ್ಕಿಯಾಗಿ ಕನ್ನರ್ಪಾಡಿ ದೇವಸ್ಥಾನದ ಮುಂಭಾಗದಿಂದ ಹಾದು ಕಡೆಕಾರಿನ ನಾವು ದೇವರ ಕೆರೆಯಲ್ಲಿ ಅದನ್ನು ವಿಸರ್ಜಿಸ್ತೇವೆ, ಜಲಸ್ತಂಭನ ಮಾಡಲಿಕ್ಕಿದ್ದೇವೆ. ಸುಮಾರು ನಾವು ಈ ಕಾರ್ಯಕ್ರಮದಲ್ಲಿ ದಿನನಿತ್ಯವೂ ಸಾವಿರಾರು ಜನರು ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೆ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮ ಎಲ್ಲ ಉಡುಪಿಯ ಭಕ್ತರು ತಾಲೂಕು ಮಟ್ಟದಲ್ಲಿ ಹಾಗೂ ಜಿಲ್ಲಾ ಮಟ್ಟದ ಪ್ರತಿಯೊಂದು ಕಡೆಯಿಂದ ಕೂಡ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ. ಇವತ್ತಿನ ಜಲಸ್ತಂಭನ ಇನ್ನು ಸ್ವಲ್ಪ ಸಮಯದಲ್ಲಿ ಆರಂಭ ಆಗಲಿಕ್ಕಿದೆ. ಈ ವಿಸರ್ಜನಾ ಮೆರವಣಿಗೆಯಲ್ಲಿ ವಿಶೇಷ ಎಂದು ಹೇಳಿದರೆ ನಾವು ಇದರಲ್ಲಿ ನಮ್ಮ ಧರ್ಮಕ್ಕೆ ಸಂಬಂಧಪಟ್ಟಂಥ ಸಾಂಸ್ಕೃತಿಕವಾಗಿ ಧರ್ಮಕ್ಕೆ ಸಂಸ್ಕಾರ ಪ್ರಕಾರ ನಾವು ಭಜನಾ ತಂಡಗಳನ್ನು ಕೂಡಿಸಿಕೊಂಡು ಹೋದ ವರ್ಷ ಕೂಡ ಹಾಗೆ ಯಾವುದೇ ಪಾಶ್ಚಿಮಾತ್ಯ ಒಂದು ಸಂಸ್ಕಾರಗಳನ್ನು ಇದರಲ್ಲಿ ಸೇರಿಸಿಕೊಳ್ಳದೆ ನಮ್ಮ ಭಾರತ ದೇಶದ ನಮ್ಮ ಧರ್ಮದ ಸಂಸ್ಕಾರವನ್ನು ಇಲ್ಲಿ ಕ್ರೋಢೀಕರಿಸಿಕೊಂಡು ಹಲವು ಭಜನಾ ತಂಡಗಳನ್ನು ಸೇರಿಸಿಕೊಂಡು ನಾವು ಈ ಒಂದು ವಿಸರ್ಜನಾ ಮೆರವಣಿಗೆಯನ್ನು ಮಾಡ್ತಾ ಇದ್ದೇವೆ. ಆ ಮೆರವಣಿಗೆ ಹೋದ ಬಾರಿ ಕೂಡ ತುಂಬ ಯಶಸ್ವಿಯಾಗಿತ್ತು. ಈ ಬಾರಿ ಕೂಡ ಯಶಸ್ವಿ ಆಗ್ತದಂತ ನಾವು ಭಾವಿಸಿದ್ದೇವೆ. ಅದನ್ನೆಲ್ಲ ತಾಯಿ ಈ ಲೋಕವನ್ನು ಉದ್ಧರಿಸಲಿಕ್ಕೋಸ್ಕರ ಮಾಡುವಂಥ ಈ ಎಲ್ಲ ಕಾರ್ಯದಲ್ಲಿ ನಾವೆಲ್ಲರೂ ಸೇರಿಕೊಂಡು ಇಡೀ ಜಗತ್ತು ಒಳ್ಳೆಯದಾಗಬೇಕು, ಜಗತ್ತು ಇಲ್ಲಿ ಬದುಕುವಂಥ ಪ್ರಾಣಿ ಪಕ್ಷಿಗಳು ಈ ಮನುಕುಲ ಕೂಡ ಇದರಲ್ಲಿ ಒಳ್ಳೆಯದಾಗಬೇಕು, ಎಲ್ಲರಿಗೂ ಒಳ್ಳೆಯದಾಗಬೇಕು ದೃಷ್ಟಿಯಿಂದ ಮಾಡಿದಂಥ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಸೇರಿಕೊಂಡಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಈ ಮಾತನ್ನು ಮುಗಿಸ್ತೇನೆ.
वैश्वणो ददातो कुबेराय वैश्वनाध्यानं विशिष्यवे ಎಂಬಂದೆ ಆಭರಣ ಸಹಿತರಾಗಿರತಕ್ಕಂತಹ ಸಮಸ್ತ ದೇವಾನು ದೇವತೆಗಳೆಲ್ಲ ಕೇವಲ ಧ್ಯಾನ ಮಾತ್ರದಿಂದಲೇ ಸಂತುಷ್ಟರಾಗುತ್ತಾರೆಂಬಂದ ಶಾಸ್ತ್ರ. ಹುಣ್ಣಿಮೆಯ ಚಂದ್ರನಂದೇ ಮುಖಾರವೆಂದ ಉಳ್ಳಂದಾದಳು, ಸೂರ್ಯ ಚಂದ್ರ ಅಗ್ನಿಗಳೆಂಬ ಮೂರು ಕಣ್ಣುಗಳುಳ್ಳಂದಾದಳು, ಅರ್ಧಚಂದ್ರ ಪ್ರಭೆಯಿಂದ ಶೋಭಿಸಲ್ಪಡತಕ್ಕಂತಹ ನವರತ್ನ ಗಜರ ಸಿಂಹ ಕಿರೀಟವನ್ನ ತನ್ನ ಶಿರಸ್ಸಿನಲ್ಲಿ ಧರಿಸಿದಂತಾದಳು, ತನ್ನ ಹಸ್ತಕಮಲಗಳಲ್ಲಿ ಆಶ್ರಾವೀಣಾದಿಗಳನ್ನೇ ಧರಿಸಿದಂತಾದಳು. ಕನ್ನಡಿ ಯಂತ್ರದಿಂದಲೇ ಭಕ್ತಜನಗಳಿಗೆ ಶಬ್ದ ಬ್ರಹ್ಮ ವಿದ್ಯಾ ಬುದ್ಧಿನಾಮಿಯೋ ದೀಪಾಗ್ರದಲ್ಲಿ ಮಹೇಶ್ವರನು ಆಸೀನರಾಗಿರುತ್ತಾರೆಂಬಂದ ಶಾಸ್ತ್ರ. ಏಕದೀಪೋ ಮೃತ್ಯುಂ ಸ್ಯಾತ್ ನಾಶಯೇತ್ ಅಖಿಲ ದ್ರವಂ ದಶದೀಪೋ ನಿರೋಗಸ್ಯ ದಶದಂ ಸಂತಾನಮಾಪ್ನುಯಾತ್ ಸಹಸ್ರಾಧನ ಸಂಪನ್ನಾಯುತಾತ್ ಆಯುತಾನ್ ಭವೇತ್. ನಿಯುತಾಗಮನವಾದವು 100 ದೀಪಾರಾಧನೆಯನ್ನು ಮಾಡುವುದರಿಂದ ಸೌಭಾಗ್ಯ ಸಂತತಿಗಳೇ ಅಭಿವೃದ್ಧಿಯಾದವು. 1000 ದೀಪಾರಾಧನೆಯಿಂದ ಜನರೆಲ್ಲ ಧನಿಕರಾದರು. 10,000 ದೀಪದಿಂದ ರಾಜನಾದನು. 1,00,000 ದೀಪಾರಾಧನೆಗಳನ್ನು ನಡೆಸುವುದರಿಂದ 1,00,000 ಜನರನ್ನಾಳತಕ್ಕಂತಹ ಯೋಗ್ಯತೆ ಉಳ್ಳಂತಾದನು ಎಂಬಂದ ಶಾಸ್ತ್ರ. ದೀಪಾರಾಧನೆಯೊಳಗೂಡಿದ ರಂಗಪೂಜಾದಿಗಳನ್ನು ಮಾಡುವುದರಿಂದ ಮೂಲಾಬಿಂಬದಲ್ಲಿ ಸನ್ನಿಹಿತರಾದಂತಹ ಶಾರದೀಯೋಬಿಂಬದಲ್ಲಿ ಪರಿಪೂರ್ಣ ಕಲಾ ಸಾನ್ನಿಧ್ಯಾದಿಗಳನ್ನೇ ತೋರಿಸಿಕೊಟ್ಟು ಶ್ರೀ ಶಾರದಾ ಮಾತೆಯ ಅಲಂಕಾರವನ್ನ ವರ್ಣಿಸಲು ಪದಗಳೇ ಸಾಲದು. ವೀಣಾಪಾಣಿಯ ಅಂದಕ್ಕೆ ಮನಸೋಲದವರು ಯಾರಿದ್ದಾರೆ ಹೇಳಿ? ಆ ಶಾರದಾ ಮಾತೆಯ ವೈಭವದ ಶೋಭಾಯಾತ್ರೆಯ ಕುರಿತಾಗಿ ನೋಡೋಣ ಸಣ್ಣ ವಿರಾಮದ ಬಳಿಕ. ವಿರಾಮದ ಬಳಿಕ ದೈವದೇವರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಣಾಪಾಣಿ, ವಿದ್ಯಾದಾಯಿನಿ, ಅಲಂಕಾರ ಶೋಭಿತ ಮಾತೆ, ಹೀಗೆ ಸಾಕಷ್ಟು ಹೆಸರುಗಳು ಆ ಶಾರದಾ ಮಾತೆಗೆ ಸಂದಿವೆ. ಕೈ ಹಿಡಿದು ಅಕ್ಷರವನ್ನ ಬರೆಸುವವಳು ವಿದ್ಯಾದಾಯಿನಿ. ಆ ವಿದ್ಯಾದಾಯಿನಿಯ ವೈಭವದ ಶೋಭಾಯಾತ್ರೆಯ ಝಲಕ್ ಇಲ್ಲಿದೆ ನೋಡಿ.
ನಂತರ ಅದಮಾರು ಮಠದ ಕಿರಿಯ ಈಶಾ ಪ್ರಿಯ ಸ್ವಾಮೀಜಿಯವರು ಆಶೀರ್ವಚನವನ್ನ ನೀಡಿದ್ರು. ಚಿಂತನೆಯನ್ನು ಕೊಡ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ದೇವರನ್ನು ಕಾಣಬೇಕು ಅಂತ. ಅದರೊಟ್ಟಿಗೆ ಮನುಷ್ಯನ ದೇಹದ ಬಲಭಾಗದಲ್ಲಿ ಹಾಗೂ ಎಡಭಾಗದಲ್ಲಿ ಭಗವಂತನ ಅನೇಕ ಪುರುಷ ರೂಪಗಳು ಸ್ತ್ರೀ ರೂಪಗಳು ಇವೆ. ಅದು ದೇಹದ ಎಲ್ಲ ರಕ್ಷಣೆಯನ್ನು ಮಾಡಿಕೊಂಡಿರುತ್ತದೆ. ಹಾಗಾಗಿ ಭಗವಂತನಿಗೆ ಸ್ತ್ರೀ ರೂಪ ಕೂಡ ಅದರಲ್ಲಿ ಶಾರದಾ ಅಂತ ಒಂದು ಹೆಸರಿನ ರೂಪವು ಇದೆ. ಏನು ಅಂತ ಹೇಳಿದ್ರೆ ಷಣ್ ನೃತ್ಯರಂ ಅದನ್ನು ಕೊಡುವುದು ಆ ರೂಪದ ವಿಶೇಷ. ಷಣ್ ಅಂದ್ರೆ ಆನಂದ, ನಿರಂತರವಾಗಿ ಆನಂದವನ್ನು ಯಾವ ಭಗವಂತನ ರೂಪ ಕೊಡ್ತದೆ ಅಂತಹ ರೂಪಕ್ಕೆ ಶಾರದಾ ಅಂತ. ಮತ್ತೆ ಬೇರೆಯವರು ಕೂಡ ಆನಂದವನ್ನು ಕುಡಿಸ್ತದೆ, ಬೇರೆಯವರಿಗೂ ಕೂಡ ಆನಂದವನ್ನು ಉಂಟು ಮಾಡ್ತದೆ. ರಮೆ ಸ್ವಯಂ ರಮತೆ ತಾನು ಕೂಡ ಆನಂದಮಯನಾಗಿರುತ್ತಾನೆ, ಇನ್ನೊಬ್ಬರನ್ನು ಕೂಡ ಆನಂದಮಯವಾಗಿ ಇರುವಂತೆ ಮಾಡ್ತದೆ. ಅಂತಹ ಭಗವಂತನ ಅದೇ ರೀತಿ ಭಗವಂತನಿಗೆ ಸ್ತ್ರೀರೂಪಗಳು ಇದೆ, ಹಾಗಾಗಿ ಶಾರದಾ ಅಂತ ಆ ಭಗವಂತನ ಸ್ತ್ರೀರೂಪಕ್ಕೆ ಹೆಸರು. ಅದೇ ರೀತಿ ಸರಸ್ವತಿ ಅಂತಹ ಕೂಡ ಹೆಸರು. ಅಂತೂ ಯಾವುದರಿಂದ ನಮಗೆ ನಾವು ಅರ್ಥ ಮಾಡಿಕೊಳ್ಳುವಂದ್ರೆ ಯಾವುದರಿಂದ ನಿಜವಾಗಿ ಆನಂದ, ಯಾವುದರಿಂದ ಬೇರೆಯವರಿಗೆ ಆನಂದ ಕೊಡ್ಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಅದು ಒಂದೇ ಶ್ರವಣ ನಕ್ಷತ್ರ ಅಂತ ಹೇಳಿದ್ರು. ಒಳ್ಳೆ ಶ್ರವಣ ಮಾಡುವುದರಿಂದ ಆನಂದ ಸಿಗ್ತದೆ. ಬೇರೆ ಎಲ್ಲರೂ ಕೂಡ ಅದು ಸಂಪತ್ತು ಇರಬೇಕು, ದುಡ್ಡು ತುಂಬಾ ಸಂಪಾದನೆ ಮಾಡಬೇಕು, ದುಡ್ಡು ಕೂಡ ಆನಂದವನ್ನು ಪರ್ಚೇಸ್ ಮಾಡ್ಲಿಕ್ಕೆ ಸಾಧ್ಯ ಇರೋದು. ದುಡ್ಡಿದ್ರೆ ನಮ್ಗೆ ಅನುಕೂಲವಾದ ಹೌದು ಸತ್ಯ. ಅಂದ್ರೆ ಆ ವಿದ್ಯೆ ಎಂಬುದು ದೊಡ್ಡ ಸಂಪತ್ತು, ಅದರಷ್ಟು ದೊಡ್ಡ ಸಂಪತ್ತು ಇನ್ನೊಂದು ಇಲ್ಲ. ಆ ವಿದ್ಯೆ ಇದ್ರೆ ಅದರಿಂದ ಆನಂದ, ಅದರಿಂದ ಬೇರೆಯವರಿಗೆ ಆನಂದ ಪಡಿಸಲಿಕ್ಕಾಗ್ತದೆ. ಅಂತಹ ವಿದ್ಯೆ ಬರಬೇಕು ಅಂತ ಹೇಳಿದ್ರೆ ನಾವು ಪಕ್ಕದವರಲ್ಲಿ ಮಾತಾಡೋದಲ್ಲ, ಒಳ್ಳೆಯ ಶಾಸ್ತ್ರಜ್ಞಾನ ಎಲ್ಲಾದ್ರೂ ಹೇಳ್ತಾ ಇದ್ರೆ ಅದನ್ನು ಕೇಳುವಂತವರಾಗಿ ಶ್ರವಣ ಎಂಬುದು ಮುಖ್ಯವಾಗಿ ಬೇಕು. ಹಾಗಾಗಿ ಶಾಸ್ತ್ರ ಶ್ರವಣ ಮಾಡುವುದೇ ದೊಡ್ಡ ಭಗವಂತನ ಪೂಜೆ ಅಂತ ಹೇಳಿದ್ದಾರೆ. ಈ ಪ್ರಾಯ ಈ ವೇದಿಕೆ ಪ್ರವಚನಗಳು ಎಲ್ಲ ಆಗ್ತದೆ. ಅಂತಹ ಈ ವೇದಿಕೆ ಇನ್ನಷ್ಟು ಪ್ರವಚನಗಳಾಗಿದೆ, ಭಾಗವತದಂತಹ ವಿಚಾರಗಳು ಎಲ್ಲ ಜನರಿಗೆ ತಲುಪುವಂತಾಗಿದೆ. ಅದರಿಂದ ದೇಶದಲ್ಲಿ ಒಳ್ಳೆಯ ಸಾಮರಸ್ಯ ಸಾಧ್ಯ, ಭಗವದ್ಭಕ್ತಿ ಮಾಡಲಿಕ್ಕೆ ಸಾಧ್ಯ. ಭಗವದ್ಭಕ್ತಿಯಿಂದ ಏನ್ ಲಾಭ ಅಂತ ಕೇಳಿದ್ರೆ ಭಗವದ್ಭಕ್ತಿ ಧರ್ಮ ಧಾರ್ಮಿಕತೆ ಉಳಿದರೇನೆ ಮಾನವ ಒಟ್ಟೊಟ್ಟಿಗೆ ಸಾಗಲಿಕ್ಕೆ ಸಾಧ್ಯ ಆಗ್ತದೆ. ಯಾಕೆ ಅಂತ ಕೇಳಿದ್ರೆ ಒಬ್ಬ ನಾಸ್ತಿಕನಾಗಿದ್ರೆ ಅಲ್ಲಿ ದೇವರು ಇಲ್ಲ ಏನೂ ಇಲ್ಲ ಅಂತ ಇರುವನಾದ್ರೆ ಅದನ್ನೇನು ಎಲ್ಲ ಆಚರಣೆಗಳು ಮೂಢ ಅಂತ ಹೇಳುವನಾದ್ರೆ ಯಾರು ಕೂಡ ಇನ್ನೊಬ್ಬರ ಬಗ್ಗೆ ಕೇರ್ ಮಾಡೋದು, ನನ್ನ ಸುಖ ಆದ್ರೆ ಸಾಕು. ಅಂತಹ ವ್ಯಕ್ತಿ ಏನ್ ಮಾಡ್ತಾನೆ ಸಮಾಜಕ್ಕೆ? ಸಾಧ್ಯ ಇಲ್ಲ. ಅಲ್ಲಿ ಇನ್ನೊಬ್ಬನಲ್ಲಿ ಕೂಡ ದೇವರಿದ್ದಾನೆ, ನಾವೇನಾದ್ರೂ ಒಳ್ಳೆಯ ಕೆಲಸ ಮಾಡಿದ್ರೆ ಅಲ್ಲಿ ದೇವರ ಅನುಗ್ರಹ ಆಗ್ತದೆ ಅನ್ನುವ ಚಿಂತನೆ ಇದ್ರೆ ಮಾತ್ರ ಎಲ್ಲರನ್ನು ಕೂಡಿಸಿಕೊಂಡು ಹೋಗಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಭಗವತ್ ಚಿಂತನೆ ಎಂಬುದು ನಿರಂತರವಾಗಿ ನಡೆಯಬೇಕು. ಅದಕ್ಕೆ ಪೂರಕವಾಗಿ ನಮ್ಮ ಎಲ್ಲ ಕೆಲಸಗಳು ಅದಕ್ಕೆ ಪೂರಕವಾಗಿರಬೇಕು. ಅಂದ್ರೆ ಕಡೆಕಾಲದಲ್ಲಿ ನಾವು ಆನಂದಮಯರಾಗಿ ಇರುವ ಹಾಗೆ ಆಗಬೇಕು ಅಂತಾದ್ರೆ ಅದು ಪ್ರಾರಂಭದಿಂದ ಅಂತಹ ಶ್ರವಣ ಮಾಡಬೇಕು, ಅಂತಹ ಪರಿಸರವನ್ನು ನಿರ್ಮಾಣ ಮಾಡಬೇಕು. ಇಂತಹ ಜ್ಞಾನ ನಮ್ಮ ಮಕ್ಕಳಿಗೆ ಕೊಡಬೇಕು ಮುಖ್ಯವಾಗಿ.
ನಂತರ ಕಡೆಕಾರು ಕೆರೆಯಲ್ಲಿ ಶಾರದಾ ಮೂರ್ತಿಯ ಜಲಸ್ತಂಭನ ಕಾರ್ಯಕ್ರಮ ನಡೆಯಿತು. ಇನ್ನು ಕಾರ್ಯಕ್ರಮದಲ್ಲಿ ರಿಯಾದಿ ಟ್ರಾವೆಲ್ ಟೂರ್ ಅಂಡ್ ಟ್ರಾವೆಲ್ಸ್ ಪ್ರೈವೇಟ್ ಲಿಮಿಟೆಡ್ನ ಮಣಿಪಾಲ ಮತ್ತು ಮಂಗಳೂರು ಶಾಖೆ ವತಿಯಿಂದ ಶಾರದಾ ಮಹೋತ್ಸವ ಕಾರ್ಯಕ್ರಮಕ್ಕೆ ಶುಭ ಕೋರಿದ್ರು. ಈ ಸಂದರ್ಭ ಶಾರದೋತ್ಸವ ಸಮಿತಿಯ ಅಧ್ಯಕ್ಷ ಜಯಪ್ರಕಾಶ್ ಕೆದ್ಲಾಯ, ಪ್ರಭಾಶಂಕರ್ ಪದ್ಮಶಾಲಿ, ರಘುರಾಮ್ ರಾವ್ ಮುಂತಾದವರು ಉಪಸ್ಥಿತರಿದ್ದರು. ಒಟ್ಟಿನಲ್ಲಿ ಉಡುಪಿಯ ಕಿನ್ನಿಮುಲ್ಕಿಯಲ್ಲಿ ದ್ವಿತೀಯ ವರ್ಷದ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವವು ಅತಿ ವಿಜೃಂಭಣೆಯಿಂದ ಜರುಗಿತು. ಸಾಕಷ್ಟು ಭಕ್ತಾದಿಗಳು ಈ ಸಂದರ್ಭದಲ್ಲಿ ವೈಭವದ ಯಾತ್ರೆಗೆ ಮೆರುಗು ತಂದುಕೊಟ್ರು. ಇದರ ಜೊತೆಗೆ ಕಲಾ ತಂಡಗಳಿಂದ ವೈಭವದ ಶೋಭಾಯಾತ್ರೆಗೆ ಮತ್ತಷ್ಟು ಕಳೆ ತಂದುಕೊಟ್ಟಿದೆ. ಇದು ಈ ಹೊತ್ತಿನ ದೈವ ದೇವರು ಕಾರ್ಯಕ್ರಮ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್ 24/7. ಇದು ಮುನ್ನುಡಿ, ಮುನ್ನಡೆಗಾಗಿ.